ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮತಕ್ಷೇತ್ರದ ಪದಗ್ರಹಣ ಮತ್ತು ಚುನಾವಣೆಯ ನಿಮಿತ್ತ ಸಂಪನ್ನಗೊಂಡಿರುವ ಈ ಕಾರ್ಯಕರ್ತರ ಸಮಾವೇಶದ ಜ್ಯೇಷ್ಠ ಅಧ್ಯಕ್ಷರಾದ ಅಲಂಕಾರ ಮಾಡಿರ್ತಕ್ಕಂಥ ಮಂಡಲದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಪುಟಾಣಿಯವರೇ, ಕಳೆದ 5 ವರ್ಷಗಳ ಅವಧಿಯಲ್ಲಿ ರಾಜ್ಯದ ಅತಿ ಕಿರಿಯ ಶಾಸಕನಾಗಿ, ಒಬ್ಬ ಅತಿ ಹಿರಿಯ ಅಭಿವೃದ್ಧಿಶೀಲ ಶಾಸಕರಾಗಿ ಅತಿ ಹೆಚ್ಚು ಅನುದಾನಗಳನ್ನು ತರುವಂಥ ಕಾರ್ಯವನ್ನು ಮಾಡಿರ್ತಕ್ಕಂಥ ಶಾಸಕ ಮಿತ್ರ ಹರೀಶ್ ಪೂಂಜಾ ಅವರೇ, ನಿಕಟಪೂರ್ವ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಯಂತ್ ಕೋಟ್ಯಾನ್ ಅವರೇ, ಹಿರಿಯರು ಆದರಣೀಯರು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳೇ, ಹಿರಿಯರೇ, ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ನೂತನವಾಗಿ ಇವತ್ತು ಪದಗ್ರಹಣ ಸ್ವೀಕಾರ ಮಾಡಿರ್ತಕ್ಕಂಥ ಮತಗಟ್ಟೆಯಿಂದ ಮಂಡಲದವರೆಗಿನ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರು, ಕಳೆದ 3.5 ವರ್ಷಗಳ ಅವಧಿಯಲ್ಲಿ ಜಯಂತ್ ಕೋಟ್ಯಾನ್ ಅವರು ಈ ಕ್ಷೇತ್ರದಲ್ಲಿ ಸಂಘಟನಾತ್ಮಕವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ನಾನು ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತಗಟ್ಟೆಯ ಅಧ್ಯಕ್ಷಗೆ ನಾಮಫಲಕ ಜೋಡಿಸಬೇಕು ಅಂತ ಯೋಚನೆ ಮಾಡಿದಾಗ ಅದನ್ನು ರಾಜ್ಯದಲ್ಲೇ ಒಂದು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರ್ತಕ್ಕಂಥ ಶಾಸಕ ಓರ್ವ ಹರೀಶ್ ಮಿತ್ರ ಅವರು, ಅಧ್ಯಕ್ಷರು ಜಯಂತ್ ಕೋಟ್ಯಾನ್ ಅವರು. ಮತಗಟ್ಟೆಯ ಅಧ್ಯಕ್ಷಗಳ ಮನೆಗೆ ಪಾದಯಾತ್ರೆಯಿಂದ ಮಾಡುವುದರ ಮುಖಾಂತರವಾಗಿ ಬಹಳ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ. ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂಘಟನೆಯ ತಳಹದಿಯನ್ನು ಕಟ್ಟುವುದರ ಮುಖಾಂತರವಾಗಿ ಕಳೆದ ಚುನಾವಣೆಯಲ್ಲಿ ಒಂದು ಸಂಘಟನಾತ್ಮಕವಾಗಿರ್ತಕ್ಕಂಥ ಗೆಲುವನ್ನು ಇಲ್ಲಿ ತಂದುಕೊಡುವಂಥ ಕೆಲಸ ಆಗಿದೆ. ಜಯಂತ್ ಕೋಟ್ಯಾನ್ ಅವರ ಇಡೀ ತಂಡಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ಪುಟಾಣಿಯವರು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಜವಾಬ್ದಾರಿಯನ್ನು ಪುಟಾಣಿಯವರು ಹೊಂದಿದರು. ಆ ಸಂದರ್ಭದಲ್ಲಿ ನಾವು ಒಂದು ಹೊಸ ಕಲ್ಪನೆಯನ್ನು ಕಂಡಿದ್ದೆವು. ಮತಗಟ್ಟೆಯಲ್ಲಿ ಅಭ್ಯಾಸ ವರ್ಗ, ಮತಗಟ್ಟೆಯ ಸಮಿತಿಯ ಸಭೆಗಳು ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ವಿ. ಆಗ ಬಹಳ ಯಶಸ್ವಿಯಾಗಿ ಕುಶಾಲಪ್ಪ ಗೌಡರು ಅಧ್ಯಕ್ಷ ಆಗಿದ್ದರು ಅಂತ ನನ್ನ ನೆನಪು. ಆ ಕಾಲಘಟ್ಟದಲ್ಲಿ ಬಹಳ ಯಶಸ್ವಿಯಾಗಿ ಮತಗಟ್ಟೆಯ ಜವಾಬ್ದಾರಿಗಳಲ್ಲಿ ಪುಟಾಣಿ ಅವರು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದವರು. ಇವತ್ತು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವ್ರ ಜೊತೆ ಎಲ್ಲ ಮತಗಟ್ಟೆ ಅಧ್ಯಕ್ಷರುಗಳು ಜವಾಬ್ದಾರಿಯನ್ನು ಹೊತ್ತಿದ್ರಿ. ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಗವಂತ ಶಕ್ತಿ ಕೊಡಲಿ, ಇನ್ನಷ್ಟು ಒಳ್ಳೆಯ ಕಾರ್ಯಗಳು ನಿಮ್ಮಿಂದ ಆಗಲಿ. ಹರೀಶ್ ಪೂಂಜಾ ಅವರು ಶಾಸಕರಾದ ಮೇಲೆ ಒಬ್ಬ ಕ್ರಿಯಾಶೀಲ ಚಟುವಟಿಕೆಯ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನಗಳನ್ನು ತರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಹಳ ಒಂದು ಸಣ್ಣ ಉದಾಹರಣೆಯಿಂದ ನಾನು ಹೇಳ್ತೇನೆ. ಕೋವಿಡ್ ಇಡೀ ದೇಶದಲ್ಲಿ ಬಂದಾಗ, ಜಗತ್ತಿನಲ್ಲಿ ಕೋವಿಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ಇವತ್ತು ಕಾಂಗ್ರೆಸ್ನವರು ಬಹಳ ವರ್ಷ ಈ ಕ್ಷೇತ್ರವನ್ನು ಆಳಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕಗಳಿರಲಿಲ್ಲ. ಕೋವಿಡ್ ಒಂದು ಆಸ್ಪತ್ರೆಯಲ್ಲಿ ಬೇಕಾಗಿರ್ತಕ್ಕಂತಹ ಬೆಡ್ಗಳಿರಲಿಲ್ಲ. ಯಾಕಿದ್ರೆ ಉಲ್ಲೇಖ ಮಾಡಿದ ಕೇಳಿದ್ರೆ, ಬಹಳ ವರ್ಷಗಳ ಕಾಲ ಸುದೀರ್ಘಾವಧಿಯಲ್ಲಿ ಶಾಸಕರಾಗಿರ್ತಕ್ಕಂಥ ವಸಂತ್ ಬಂಗೇರ್ ಅವರು ಈ ಕ್ಷೇತ್ರದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕ ಆಗಲಿ ಬೆಡ್ಗಳನ್ನು ಕೊಡುವಂಥ ವಿಫಲ ಆದ ಕಾರಣ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ಹಾಹಾಕಾರ ಆಯಿತು. ಆಗ ಅದನ್ನು ಎದುರು ನಿಂತು ಪೂರ್ಣವಾಗಿ ಯಶಸ್ವಿ ಮಾಡಿರ್ತಕ್ಕಂಥ ಶಾಸಕ ಯಾರು ಅಂತ ಕೇಳಿದ್ರೆ ಕೇವಲ 15 ದಿವಸದಲ್ಲಿ ವ್ಯವಸ್ಥೆ ಮಾಡಿದವರು ಹರೀಶ್ ಪೂಂಜಾ ಅವರು. ಅವತ್ತು ನಾವು ಬೇರೆ ಬೇರೆ ಕಂಪನಿಗಳ CSR ಫಂಡನ್ನು ಉಪಯೋಗ ಮಾಡಿ ಆ ಕಾರ್ಯವನ್ನು ಮಾಡಿದ್ವಿ. ಹೇಳಿದ್ರೆ ಕಳೆದ 5 ವರ್ಷಗಳ ಅವಧಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ ಯಾವುದು ಹೇಳಿದ್ರೆ ಅದು ಬೆಳ್ತಂಗಡಿ. ಅತಿ ಹೆಚ್ಚು ಗ್ರಾಮಗಳಿರ್ತಕ್ಕಂಥ ಕ್ಷೇತ್ರ ಯಾವುದು ಹೇಳಿದ್ರೆ ಬೆಳ್ತಂಗಡಿ. ಅತಿ ಹೆಚ್ಚು ರಸ್ತೆಗಳಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ರಸ್ತೆಗಳಿರ್ತಕ್ಕಂಥ ಕ್ಷೇತ್ರ ಯಾವುದು ಹೇಳಿದ್ರೆ ಬೆಳ್ತಂಗಡಿ. ಅತಿ ಹೆಚ್ಚು ಸಮಸ್ಯೆ ಇರತಕ್ಕಂಥ ಕ್ಷೇತ್ರ, ಫಾರೆಸ್ಟ್ ಇರತಕ್ಕಂಥ ಕ್ಷೇತ್ರ ಬೆಳ್ತಂಗಡಿ. ಇವತ್ತೆಲ್ಲವನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿಯ ಕಾರ್ಯವನ್ನು ಮಾಡಿರ್ತಕ್ಕಂಥ ಶಾಸಕ ಹರೀಶ್ ಪೂಂಜಾ ಅವರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಜೊತೆಯಾಗಿ ಈ ಕ್ಷೇತ್ರದ ಕಾರ್ಯವನ್ನು ನಾವು ಮಾಡಿದ್ದೇವೆ. ನನಗೆ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ.
ಬಂಧುಗಳೇ, ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ. ದೇಶದಲ್ಲಿ ಒಂದು ಪರಿವರ್ತನೆ ಗಾಳಿ ಬೀಸ್ತಾ ಇದೆ. 2024 ಏನು, ನಾವು 2014ರಲ್ಲಿ ಯೋಚನೆ ಮಾಡ್ತಿದ್ವಿ ಮುಂದೇನು, 2019ರಲ್ಲೂ ಮುಂದೇನು. ಆದರೆ 24ರಲ್ಲಿ ಚರ್ಚೆ ಇಲ್ಲ. ಮುಂದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ನಿಶ್ಚಯ. ಅತಿ ಹೆಚ್ಚು 400 ಸ್ಥಾನಗಳ ಅಂತರದಿಂದ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ, ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ. ನಮ್ಮ ಕ್ಷೇತ್ರ ಏನು, ಚರ್ಚೆಗಳು ನಡೀತಾ ಇದೆ. 100ಕ್ಕೆ 100% ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು ಗೆಲುವನ್ನು ಸಾಧಿಸ್ತಾರೆ, ಅತಿ ಹೆಚ್ಚು ಅಂತರದಿಂದ ಗೆಲ್ತಾರೆ. ಆದರೆ ನರೇಂದ್ರ ಮೋದಿಗೆ ಕೊಡುಗೆ ಏನು? ಕಳೆದ 34 ವರ್ಷದಿಂದ ನಾವು ಗೆಲ್ತಾ ಇದ್ದೀವಿ. ಹಾಗಾಗಿ ಇದು ಕೊಡುಗೆ ಅಲ್ಲ. ಆದರೆ ಕೊಡುಗೆ ಏನು ಕೇಳಿದರೆ, ಯಾಕೆ ಕೊಡುಗೆ ಕೊಡಬೇಕು? ಬಹಳ ಸುಂದರವಾಗಿ ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಹರೀಶ್ ಪುಂಜ ಅವರು ಈ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನಗಳ ಬಗ್ಗೆ ಹೇಳಿದ್ದಾರೆ. ಕಳೆದ 15 ವರ್ಷದಲ್ಲಿ ನಾನು ಸಂಸದ, ಅದರಲ್ಲಿ 5 ವರ್ಷಗಳ ಕಾಲ ಮನಮೋಹನ್ ಸಿಂಗರ ಕಾಲಘಟ್ಟದಲ್ಲಿ ನಾನು ಸಂಸದ, ವಿರೋಧ ಪಕ್ಷದ ಸಂಸದ. ಆಗ ಈ ಜಿಲ್ಲೆಗೆ ಬಂದ ಹಣ, UPA ಸರ್ಕಾರ ಕೊಟ್ಟ ಹಣ 4,500 ಕೋಟಿ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಕೊಟ್ಟಿರುವ ಹಣ 1,13,000 ಕೋಟಿ ರೂಪಾಯಿಗಳು ಈ ಜಿಲ್ಲೆಯ ಅಭಿವೃದ್ಧಿಗೆ. 1,13,000 ಕೋಟಿ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಗೆ ನಮ್ಮ ಕೊಡುಗೆ ಇರಬೇಕು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಕಳೆದ ಬಾರಿ 2,73,000 ಮತಗಳ ಅಂತರದಿಂದ ಈ ಕ್ಷೇತ್ರ ಗೆದ್ದಿದೆ. ಈ ಬಾರಿ ಬ್ರಿಜೇಶ್ ಚೌಟ ಅವರನ್ನ 3.5 ಲಕ್ಷದ ಮತಗಳ ಅಂತರದಿಂದ ನಾವು ಗೆಲ್ಲಿಸಿಕೊಡ್ಬೇಕು ಅನ್ನುವಂಥ ವಿನಂತಿಯನ್ನ ಮಾಡ್ತೇವೆ. ಬೆಳ್ತಂಗಡಿ ಕ್ಷೇತ್ರ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕ್ಷೇತ್ರ. ಹಿಂದೆ ಇದು ಲೋಕಸಭಾ ಕ್ಷೇತ್ರ ಚಿಕ್ಕಮಗಳೂರಿಗೆ ಸೇರಿತ್ತು. ಶ್ರೀಕಂಠಪುರ ಗೆಲ್ತದ್ದದ್ದು ಯಾವ ಓಟಿನಿಂದ ಅಂತ ಹೇಳಿದ್ರೆ ಅದು ಬೆಳ್ತಂಗಡಿ ಕ್ಷೇತ್ರದ ಮತದಿಂದ ಅಂತ ಹೇಳುವಂಥದ್ದು ಉಲ್ಲೇಖ. ಮತ್ತೆ 3 ಬಾರಿ ಇದು ನನ್ನ ಕ್ಷೇತ್ರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಗೆ ಸೇರಿತು. 3 ಬಾರಿಯೂ ನನಗೆ ಅತಿ ಹೆಚ್ಚು ಮತಗಳ ಅಂತರವನ್ನು ತಂದುಕೊಟ್ಟ ಒಂದು ಕ್ಷೇತ್ರ ಅದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ. ಕಳೆದ ಬಾರಿ 1,06,000 ಮತಗಳನ್ನು ತಂದುಕೊಟ್ಟಿದೆ. 1,06,000 ಮತಗಳನ್ನು ತಂದು. ಹಾಗಾಗಿ ಈ ಬಾರಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಹರೀಶ್ ಪುಂಜ ಅವರು ಉಲ್ಲೇಖ ಮಾಡಿದ್ದಾರೆ, ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚು ಮತವನ್ನು ನೀವು ತಂದುಕೊಡ್ಬೇಕು, ಬ್ರಿಜೇಶ್ ಚೌಟ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತೇನೆ. ನಾನು ಹೆಚ್ಚು ಮಾತು ಆಟಕ್ಕೆ ಹೋಗುವುದಿಲ್ಲ. ಕಳೆದ 15 ವರ್ಷಗಳಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಕಾರ್ಯದರ್ಶಿಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು. ನನ್ನನ್ನು ಕರೆದು ಹಿರಿಯರು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿದಾಗ ಬಹಳ ರಾಜಕಾರಣದ ಆಸಕ್ತಿ ಇಲ್ಲದಿದ್ರೂ ಸೂಚನೆ ಅಂತ ಹೇಳುವ ಕಾರಣಕ್ಕೋಸ್ಕರ ಚುನಾವಣೆ ನಿಂತು 3 ಬಾರಿ ನೀವು ಆಶೀರ್ವಾದ ಮಾಡಿದಿರಿ. ಆಶೀರ್ವಾದಕ್ಕೆ ಸರಿಯಾಗಿ ನಾನು 3 ಬಾರಿ ಗೆದ್ದಿದ್ದೇನೆ. ಕಳೆದ 15 ವರ್ಷಗಳಿಂದ ಈ ಕ್ಷೇತ್ರದ ಸಂಸದನಾಗಿ ಆಯ್ಕೆ ಮಾಡಿದ ಕೀರ್ತಿ ನಿಮ್ಮದು. ನಿಮಗೆಲ್ಲರಿಗೂ ನಾನು ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿದ್ದೇನೆ, ಆದರ್ಶದ ರಾಜಕಾರಣವನ್ನು ಮಾಡಿದ್ದೇನೆ. ಈ ಜಿಲ್ಲೆಯಲ್ಲಿ ಸುದೀರ್ಘಾವಧಿಯ ಸಂಸದ ಯಾರು ಕೇಳಿದ್ರೆ ಎಲ್ಲ ಇತಿಹಾಸ ತೆಗೆದ್ರೆ ಅದು ನಳಿನ್ ಕುಮಾರ್ ಕಟೀಲ್, ಅದು ಉಲ್ಲೇಖ ಇದೆ. 15 ವರ್ಷಗಳ ಕಾಲ ನೀವು ಅವಕಾಶ ಕೊಟ್ಟು. ಮೊನ್ನೆ ಪಾರ್ಟಿ ನಿಶ್ಚಯ ಮಾಡಿದೆ, ಬ್ರಿಜೇಶ್ ಚೌಟ ಅವರನ್ನು ಮುಂದಿನ ಅಭ್ಯರ್ಥಿಯಾಗಿ ನಾನು ಸಂತೋಷಪೂರ್ವಕವಾಗಿ ಸ್ವಾಗತ ಮಾಡಿ ಅವರನ್ನು 3.5 ಲಕ್ಷದ ಮತಗಳ ಅಂತರದಿಂದ ಗೆಲ್ಲಿಸುವುದಕ್ಕೆ ನನ್ನ ಶತ ಪ್ರಯತ್ನಗಳನ್ನು ಮಾಡ್ತೇನೆ. ಬಹಳ ಸಂತೋಷಪೂರ್ವಕವಾಗಿ ಒಬ್ಬ ಸಮರ್ಥರಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದಾರೆ. ಅವರು ಸೇನೆಯಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದವರು. ಸೇನೆ ಬಿಟ್ಟ ಮೇಲೂ ಭಾರತ ತಾಯಿ ಭಾರತೀಯ ಕಾರ್ಯ ಮಾಡಬೇಕು ಅಂತ ಹೇಳಿ ಸಂಘದ ವಿಚಾರ ಪರಿವಾರದ ಜೊತೆ ಸೇರಿಕೊಂಡ್ರು. ಆ ನಂತರ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದಲ್ಲಿ ಕಾರ್ಯವನ್ನು ಮಾಡಿದರು. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಇವತ್ತು ರಾಜ್ಯದ ಕಾರ್ಯದರ್ಶಿಯಾಗಿ ಕೆಲಸ ಮಾಡತಕ್ಕಂಥ ಒಬ್ಬ ಸಮರ್ಥ. ನನಗೆ ವಿಶ್ವಾಸ ಇದೆ, ನಾವೇನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತಂದಿದ್ದೇವೋ ಅದೆಲ್ಲವನ್ನು ಮುಂದುವರಿಸಿ ಒಂದು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿಯ ಜಿಲ್ಲೆಯಾಗಿ ಪರಿವರ್ತನೆ ಮಾಡತಕ್ಕಂಥ ಶಕ್ತಿ ಬ್ರಿಜೇಶ್ ಚೌಟ ಅವರಿಗಿದೆ. ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡಬೇಕು. ಹಾಗಾಗಿ ಹೇಳಿದೆ, ನಿಮ್ಮೆಲ್ಲರ ಆಶೀರ್ವಾದದಿಂದ 15 ವರ್ಷಗಳ ಕಾಲ ಈ ಜಿಲ್ಲೆಯ ಸಂಸದನಾಗಿದ್ದೆ. 5 ವರ್ಷಗಳ ಕಾಲ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ಸಹಜವಾಗಿ ಒಂದು ಶಿಸ್ತು ಮತ್ತು ಅನುಶಾಸನ ಬದ್ಧನಾಗಿ ನಾನು ಇರತಕ್ಕಂಥವ. ನಾನು ಸಂಘದ ಒಬ್ಬ ಪ್ರಚಾರಕನಾಗಿ ಬೆಳೆದವ. ಆ ಸಂದರ್ಭದಲ್ಲಿ ಸಂಘಟನೆ ಹಿತದ ದೃಷ್ಟಿಯಿಂದ ಕಠೋರವಾಗಿರ್ತಕ್ಕಂಥ ತೀರ್ಮಾನಗಳನ್ನು ತಗೊಳ್ಬೇಕಾಗಿರ್ತಕ್ಕಂಥ ಒಬ್ಬ ಸಂಘಟಕನ ಜವಾಬ್ದಾರಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಲೋಕಸಭಾ ಸದಸ್ಯ ಆಗಬಹುದು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಾರ್ಟಿಯ ರಾಜ್ಯದ ಅಧ್ಯಕ್ಷ ಆಗಬಹುದು ಹೇಳಿದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಪಾರ್ಟಿ ನನಗೆ ಕೊಟ್ಟಿದೆ.
ಹಾಗಾಗಿ ಬಹಳ ಸಂತೋಷಪೂರ್ವಕವಾಗಿ ನಾನು ಕಾರ್ಯವನ್ನು ಮಾಡಿದ್ದೇನೆ. ಇಂಥ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಪಾರ್ಟಿ ಅನಿವಾರ್ಯ ಕೆಲವು ಸಾರಿ ತೀರ್ಮಾನಗಳನ್ನು ತಗೊಂಡಾಗ ಕೆಲವರಿಗೆ ನೋವಾಗುವಂಥದ್ದು ಸಹಜ. ನನ್ನ ನಡವಳಿಕೆ, ನನ್ನ ನಡೆ ನುಡಿಯಲ್ಲಿ ಯಾರಿಗಾದರೂ ನೋವಾಗಿದರೆ ನಿಮ್ಮೆಲ್ಲರಲ್ಲಿ ನಾನು ಕ್ಷಮೆ ಯಾಚಿಸ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಗುರಿ ಒಂದೇ ಇರಲಿ. ಅದ್ಯಾವುದು ಹೇಳಿದರೆ ಭಾರತ ಜಗದ್ವಂದ್ಯ ಆಗಬೇಕು. ಜಗದ್ವಂದ್ಯ ಭಾರತ ನಿರ್ಮಾಣ ಯಾರಿಂದ ಆಗಬೇಕು ಹೇಳಿದ್ರೆ ಅದು ನರೇಂದ್ರ ಮೋದಿಯಿಂದ ಮಾತ್ರ ಸಾಧ್ಯ. ಹಾಗಾಗಿ ನರೇಂದ್ರ ಮೋದಿಯವರನ್ನು ಗೆಲ್ಲಿಸುವ ದೃಷ್ಟಿಯಿಂದ ನಮ್ಮೆಲ್ಲ ಪ್ರಯತ್ನಗಳಾಗಬೇಕು. ಬಹಳ ಸಂತೋಷವಾಗಿ ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಹರೀಶ್ ಪುಂಜ ಅವರು ನಮ್ಮ ಅಭಿವೃದ್ಧಿ ಕಾರ್ಯಗಳು ಏನೆಲ್ಲ ಆಗಿದ್ದಾವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಒಟ್ಟು 1,13,000 ಕೋಟಿ ಬಂದಿದೆ. ನಿಮ್ಗೆ ಗೊತ್ತಿರಲಿ, ನಮ್ಮ ಜಿಲ್ಲೆಯಲ್ಲಿ 2 ಲಕ್ಷ ಜನರಿಗೆ ಮುದ್ರಾದಡಿಯಲ್ಲಿ 5,000 ಕೋಟಿ ರೂಪಾಯಿಗಳ ಸಾಲವನ್ನು ಕೊಟ್ಟಿದೆ. 82,000 ಜನರಿಗೆ ಉಜ್ವಲದಡಿಯಲ್ಲಿ ಗ್ಯಾಸನ್ನು ಕೊಟ್ಟಿದ್ದೇವೆ. 80,000 ಮನೆಗಳಿಗೆ ದೀನ್ ದಯಾಳ್ ವಿದ್ಯುದೀಕರಣ ಯೋಜನೆಯಲ್ಲಿ ಕೊಟ್ಟಿದ್ದೇವೆ. 2 ಲಕ್ಷ ಜನರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಬರ್ತಾ ಇದೆ. ಹತ್ತಿರ 1 ಲಕ್ಷ ಜನರಿಗೆ ಫಸಲ್ ಬಿಮಾ ಯೋಜನೆ ಬರ್ತಾ ಇದೆ. ಜನ್ಧನ್ ಯೋಜನೆ ಸುಮಾರು 6 ಲಕ್ಷ ಜನರ ಅಕೌಂಟ್ಗಳನ್ನು ಮುಟ್ಟಿದೆ. ಹೀಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗಳಿಗೆ ನಲ್ಲಿ ನೀರನ್ನು ಕೊಡ್ತಕ್ಕಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ನಾನು MP ಆಗಿರ್ತಕ್ಕಂಥ ಪ್ರಾರಂಭದ ಅವಧಿಯಲ್ಲಿ ಕೇವಲ ಮುಕ್ಕಾದಿಂದ BC ರೋಡ್ವರೆಗಿನ ಚತುಷ್ಪಥ ಕಾಮಗಾರಿ 12 ವರ್ಷ ನಡೆದಿತ್ತು. ಪರಂಗಿಪೇಟೆ ಪಾಣೆಮಂಗಳೂರು ಸೇತುವೆ 13 ವರ್ಷಗಳ ಕಾಲ ನಡೆದಿತ್ತು. ಆದರೆ ಇವತ್ತು ಸಂತೋಷ ಆಗಿದೆ. ತಲಪ್ಪಾಡಿಯಿಂದ ಹೆಜ್ಮಾಡಿವರೆಗಿನ ಚತುಷ್ಪಥ ರಸ್ತೆ ಆಗಿದೆ. ಮಂಗಳೂರಿನಿಂದ ಬಿಕರ್ನಕಟ್ಟೆಯಿಂದ ಕಾರ್ಕಳದವರೆಗಿನ ಚತುಷ್ಪಥ ರಸ್ತೆ ಕಾಮಗಾರಿ ನಡೀತಾ ಇದೆ. BC ರೋಡಿಂದ ಅಡ್ಡಹೊಳೆವರೆಗಿನ ಕಾಮಗಾರಿ ನಡೀತಾ ಇದೆ. BC ರೋಡಿಂದ ಚಾರ್ಮಾಡಿವರೆಗಿನ ಕಾಮಗಾರಿ ನಡೀತಾ ಇದೆ. ಮಾಣಿಯಿಂದ ಮೈಸೂರುವರೆಗಿನ ಚತುಷ್ಪಥ ರಸ್ತೆಗೆ ಅಂಕಿತವನ್ನು ಸರ್ಕಾರ ಕೊಟ್ಟಿದೆ. ಈ ಜಿಲ್ಲೆಯ ಎಲ್ಲ ರಸ್ತೆಗಳು ಇವತ್ತು ಚತುಷ್ಪಥ ಆಗಿದೆ ಅನ್ನತಕ್ಕಂಥ ಆನಂದ ಇದೆ. ಸ್ಮಾರ್ಟ್ ಸಿಟಿಯಾಗಿ ಮಂಗಳೂರು ಪರಿವರ್ತನೆ ಆಗಿದೆ. ನಾನು ಸಂಸದನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಾಹ್ನವರೆಗೆ ಏರ್ಪೋರ್ಟ್ ಇತ್ತು. ಇವತ್ತು ಏರ್ಪೋರ್ಟ್ 24 ಗಂಟೆ ಚಾಲನೆಯನ್ನು ಆಗುತ್ತೆ. ಹೊಸ ಏರ್ಪೋರ್ಟ್ ನಿರ್ಮಾಣ ಆಗಿದೆ. ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇನ್ನೊಂದು 2ನೇ ವಿಮಾನ ನಿಲ್ದಾಣವು ಮುಂದಿನ ವರ್ಷ ಕಾಮಗಾರಿಗಳು ಪ್ರಾರಂಭ ಆಗ್ತದೆ. ಪೋರ್ಟ್ ದೊಡ್ಡದಾಗಿದೆ. ಮಂಗಳೂರಿಗೆ ಅದ್ಭುತವಾಗಿರ್ತಕ್ಕಂಥ 2 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಒಂದನೇದು ಪ್ಲಾಸ್ಟಿಕ್ ಪಾರ್ಕ್. ದೇಶದಲ್ಲಿ 2 ಕಡೆಗೆ ಕೊಟ್ಟಿದ್ರು. ಒಂದು ಪಂಜಾಬ್, ಒಂದು ಮಂಗಳೂರಿಗೆ. ನಾವು ಬಹಳ ಒತ್ತಡದಿಂದ ಅನಂತಕುಮಾರ್ ಆಗ ಮಂತ್ರಿಯಾಗಿದ್ದಾಗ ಅವರಲ್ಲಿ ಬೇಡಿ ಕಾಡಿ ತಂದೆವು. ಆದರೆ ಪಂಜಾಬಿದ್ದು ಕೈ ಬಿಟ್ಟರು. ಇವತ್ತು ದೇಶದಲ್ಲೇ ನಡೆದಿರುವ ಒಂದು ಪ್ಲಾಸ್ಟಿಕ್ ಪಾರ್ಕ್ ಅದು ಮಂಗಳೂರಲ್ಲಿ ನಡೀತಾ ಇದೆ. ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಅದು ಇಡೀ ದೇಶದಲ್ಲಿ ಮಂಗಳೂರಲ್ಲಿ ನಡೀತಾ ಇದೆ. ಹೀಗೆ ಇಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ 1,13,000 ಕೋಟಿ ಕೊಟ್ಟದ್ದು ಅದು ನರೇಂದ್ರ ಮೋದಿ ಸರ್ಕಾರ ಅನ್ನತಕ್ಕಂಥ ಹೆಮ್ಮೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದನ್ನು ಮಾಡೋದಕ್ಕೆ ನಾವು ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ತಾ, ಮತ್ತೊಂದು ಸಾರಿ ಈ ಬಾರಿಯ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡೋದಕ್ಕೆ, ಕಳೆದ ಬಾರಿ ನೀವು ಹಾಕಿರುವ 1 ವೋಟ್ ರಾಮ ಮಂದಿರ ನಿರ್ಮಾಣ ಆಗಿದೆ. ಕಳೆದ ಬಾರಿ ಹಾಕಿರುವ 1 ವೋಟ್ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಸಿಗುವಂಥ ಕಾರ್ಯಗಳಾಗಿದ್ದಾವೆ. ಕಳೆದ ಬಾರಿ ಹಾಕಿರುವ ನೀವು 1 ವೋಟ್ ಸರ್ಜಿಕಲ್ ಸ್ಟ್ರೈಕಿಗೆ ಉತ್ತರವನ್ನು ಕೊಟ್ಟಿದೆ. ಕಳೆದ ಸಾರಿ ನೀವು ಹಾಕಿರುವ 1 ವೋಟ್ ಕೋವಿಡ್ನಂಥ ಸಂದರ್ಭದಲ್ಲಿ ನಮ್ಮನ್ನು ಬದುಕಿಸಿದ್ದಿದ್ರೆ ನೀವು ಹಾಕಿರುವ 1 ವೋಟ್ ನರೇಂದ್ರ ಮೋದಿ ಕಾರಣ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಮತ್ತೆ ಜಗದ್ವಂದ್ಯ ಭಾರತ ನಿರ್ಮಾಣಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಾ, ಈ ಬಾರಿಯ ಚುನಾವಣೆಯಲ್ಲಿ ಬ್ರಿಜೇಶ್ ಚೌಟ ಅವರನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತೀನಿ.